ಕುಡುಪು ಅನಂತ ಪದ್ಮನಾಭ ದೇವಸ್ಥಾನದ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ನಡೆಯುತ್ತಾ ಇರುವ ಶ್ರೀಕೃಷ್ಣ ಯಕ್ಷಸಭಾ 18ನೇ ವರ್ಷದ ವಾರ್ಷಿಕ ಯಕ್ಷ ಸಪ್ತಾಹದ ಸಭಾ ಕಾರ್ಯಕ್ರಮ ದೇವಳದ ಸಭಾಂಗಣದಲ್ಲಿ ನಿನ್ನೆ ನಡೆಯಿತು. ದೇವಸ್ಥಾನದ ಮುಖ್ಯ ತಂತ್ರಿಗಳಾದ ಕೃಷ್ಣರಾಜ ತಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕಲಾವಿದರಾದ ರಾಮಚಂದ್ರ ಸಾಲಿಯನ್ ಮತ್ತು ಇತ್ತೀಚೆಗೆ ತುಳು ಸಾಹಿತ್ಯ ಅಕಾಡೆಮಿಯ ಗೌರವ ಸದಸ್ಯರಾಗಿ ಆಯ್ಕೆಯಾದ ನಮ್ಮ ಕುಡ್ಲಾ ವಾಹಿನಿಯ ನಿರ್ದೇಶಕರಾದ ಲೀಲಾಕ್ಷ ಬಿ ಕರ್ಕೇರ ಇವರನ್ನ ಶ್ರೀಕೃಷ್ಣ ಯಕ್ಷಸಭಾ ವತಿಯಿಂದ ಗೌರವಿಸಲಾಯಿತು. ವೇದಿಕೆಯಲ್ಲಿ ಸಮಗ್ರ ಶಿಕ್ಷಣದ ಮುಖ್ಯಾಧಿಕಾರಿಗಳಾದ ಲೋಕೇಶ್, ಪ್ರಭಾಕರ್, ಸುಂದರ್ಜಿ ಆಚಾರ್ಯ, ಅನಂತರಾವ್, ಯಕ್ಷಸಭಾದ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ರಾವ್ ಪೇಜಾವರ, ಕುಡುಪು ವಾಸುದೇವ್, ಪೂರ್ಣಿಮಾ ಶಾಸ್ತ್ರಿ ಉಪಸ್ಥಿತರಿದ್ದರು. ಬಳಿಕ ವೀರಮಣಿ ವೀರವರ್ಮ ಯಕ್ಷಗಾನ ಪ್ರದರ್ಶನಗೊಂಡಿತು. ಇಂಕ ಸನ್ಮಾನ ಉಂಡು ಬಂತಿச்சு ಇರ್ ವೇದಿಕೆಗೆ ಉಂಜಿಗಲ್ಗೆ ಬಲೆ ಬನ್ನೇಕೆ ಯಾನ್ ಆರ್ನ ಮಿತ್ತು ಪ್ರೀತಿ ಇದು ಬೈದಿ ಆನೆ ಸನ್ಮಾನ ಮನ್ಪುನಾಗ ಎಂಕ್ ತಂತ್ರಿಲ್ ನರಸಿಂಹ ತಂತ್ರಿಲ್ ಬಂದಾಗ ಎಂಕ್ ಸುಬ್ರಹ್ಮಣ್ಯ ದೇವೇರ ಬತ್ತದ ಅಲ್ಪ ಕುಲ್ದ ಆರ್ನ ಇದೂಡೆ ಎಂಕ್ ಸನ್ಮಾನ ಆಯ್ನ ಅಂಜೋಗ ಅಂಚಾದ ಸುಧಾಕರ್ ರಾವ್ ಆರ್ನ ಇಡೀ ಟೀಮ್ ಯಕ್ಷಸಭಾದ ಮಾತೆರೆಗ್ಲ ಯಾನ್ ಉಡಲ್ಜಿನ ಸೊಲ್ಮ ಕೊರೊಂದಿಲ್ಲ. ಈ ಕಾರ್ಯಕ್ರಮನ್ ಖಾಲಿ ನಮ್ಮ ದಕ್ಷಿಣ ಕನ್ನಡ ಆವಾಡ್ ಉಡುಪಿ ಆವಾಡ್ ಅಂತಾರಾಷ್ಟ್ರೀಯ ಮಟ್ಟದ ನೆಕ್ ಮಲ್ಲ ಮನ್ನಣೆ ಉಂಡು. ಒಂದು ಕಲೆನ ನಮ್ಮ ಉರ್ಪುನಂಚಿನ ಕೆಲಸ ನಮ್ಮ ಮಾತೆರ್ಲ ಸೇರ್ದು ಮನ್ಪೊಡು ಆಪುಂಡು. ಇತ್ತೆ ಆ ಮಾಶ್ ಬಂದೆ ಯುವ ಪ್ರತಿಭೆನ ಎಂಕಲೆ ದುಮ್ಮುಗನ ತಂಡ ಈ 100 ವರ್ಷ ಒಂದು ಯಾಪಗ್ಲ ಶಾಶ್ವತ ಆಪುಂಡು. ಐಟಿಲ ಇನಿಕ್ ದಾದ ಬನ್ನಾಂಡ ಈ ಪೊಂಜೋಕುಲ್ ಬಾರಿ ಶೋಕದ ಯಕ್ಷಗಾನ ನಲ್ತದ ಅಕ್ಲೇಡ ಇತ್ತಿನ ಕಲೆನ ಏತ್ತು ಪ್ರೋತ್ಸಾಹ ಮನ್ಪಡು ಅವು ಕಲ್ಪೊಡು ದಯಪಂಡ ಅಕ್ಕಲ್ ಮನ್ಪುನ ಪ್ರತಿ ಒಂಚಿಲ ಐಟ ನವರಸ ಪೂರ ಆಪುಂಡು ಐಕ್ ನಮ್ಮ ಪ್ರೋತ್ಸಾಹ ಕೊರೋಡು ಜೋಕುಲೆ. 18 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಿರುವಂತಹ ಶ್ರೀ ಕೃಷ್ಣ ಯಕ್ಷಸಭಾದ ಸಮಸ್ತ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದಲ್ಲದೆ ಇಂತಹ ಕಲೆ ಇದು ದೇವಾಲಯಾಶ್ರಿತವಾಗಿರುವಂತಹ ಕಲೆ ಯಕ್ಷಗಾನ, ಅದನ್ನು ಮಂಗಳಾದೇವಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದರು. ತದನಂತರ ಶ್ರೀ ಕ್ಷೇತ್ರ ಕುಡುಪಿನಲ್ಲಿ ಅದನ್ನು ಆಯೋಜಿಸುವುದಕ್ಕೆ ಯಕ್ಷಸಭಾದ ಸಮಸ್ತ ಪದಾಧಿಕಾರಿಗಳು ಮನವನ್ನು ಮಾಡಿದ್ದಕ್ಕಾಗಿ ಶ್ರೀ ಕ್ಷೇತ್ರ ಕುಡುಪಿನ ಭಕ್ತರ ವತಿಯಿಂದ, ಇಲ್ಲಿಯ ಯಕ್ಷಗಾನಾಸಕ್ತರ ವತಿಯಿಂದ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.